ಈಗ ಸಂಶೋಧನಾ ಕೃತಿ ಅಂದರೆ ರಚನೆ ಸಂಶೋಧನೆ ಮಾಡಲಿಕ್ಕೆ ಹೋಗುವಾಗ ಮಹಿಳೆಯರು ಎದುರಿಸುವಂಥ ಸವಾಲುಗಳು ಯಾವುವು? ನಿಮ್ಮ ಮೊದಲ ಪ್ರಶ್ನೆ ಹೇಳ್ತೀನಿ. ನಾನು ಸಂಶೋಧನೆ ಕ್ಷೇತ್ರವನ್ನು ನಾನು ಬೇಡ ಅಂದರೂ ನನ್ನ ಮೇಲೆ ಹೇರಿದ್ದು ಡಾಕ್ಟರ್ ಎಂ ಚಿದಾನಮೂರ್ತಿ ಅವರು. ಹಾಂ ಹಾಂ ಹಾಂ. ತುಳುನಾಡಿನಲ್ಲಿ ತುಂಬ ಅವರು ತುಳುನಾಡು ಪದ ಬಳಸ್ತಾರೆ. ಅವರು ಕನ್ನಡ ಹೋರಾಟಗಾರ ಆದರೂ ಕೂಡ ಅದು ಈ ಭಾಗಕ್ಕೆ ಅವರು ತುಳುನಾಡು ಅಂತಲೇ ಹೇಳ್ತಾರೆ. ನನಗೆ ಹೇಳಿದ್ದಾರೆ ನೀನು ತುಳುನಾಡಂತೆ ಪದ ಬಳಸು ಅಂತ ಹೇಳಿದ್ದಾರೆ. ತುಳುನಾಡಿನಲ್ಲಿ ತುಂಬ ಕೈಗಾರಿಕೆಗಳ ದಾಳಿ ಇಡ್ತಾ ಇತ್ತು. ಆ ಸಂದರ್ಭದಲ್ಲಿ ನೀನು ಬರೀಬೇಕು, ಇಲ್ಲಿ ಸಂಸ್ಕೃತಿ ನಾಶ ಆಗೋ ಮೊದಲು ಅದನ್ನು ದಾಖಲು ಮಾಡಬೇಕು ಅಂತ. ನಮ್ಮ ಉದ್ದೇಶಗಳು ದಾಖಲು ಮಾಡೋದು. ನಾಳೆ ಇದು ಉಳಿಯಲ್ಲ, ಹಾಗಾಗಿ ನಾವು ದಾಖಲು ಮಾಡಿ ಇಡಬೇಕು, ಮುಂದಿನ ಜನಾಂಗಕ್ಕೆ ಹೀಗೆ ಇತ್ತು ಈ ಭಾಗ ಅಂತ ಹೇಳಕ್ಕೆ ಅಂತ. ಹಾಗೆ ಸುಮ್ಮ ಒದ್ದಾಟ ಗುದ್ದಾಟ ಆಯಿತು. ಚಿದಾನಮೂರ್ತಿಯವ್ರ ಜೊತೆ ಹೆಗ್ಡೆಯವ್ರ ಅನುಮತಿ ಬೇಕಲ್ಲ. ಹಾಗೆ ಅವರು ಹೆಗ್ಡೆಯವ್ರನ್ನ ಹಿಡಿದ್ರು, ನಾನು ಒಪ್ಪಲ್ಲ ಅಂಥೇಳಿ ಅವ್ರ ಹತ್ರ ಮೂಲಕ ನನ್ನನ್ನು ಒಪ್ಪಿಸಿದ್ರು. ಹಾಗೆ ನಾನು ಸಂಶೋಧನೆಗೆ ಇಳಿದ ಮೇಲೆ ಮೊದಲು 2-3 ಪ್ರವಾಸ ಇದೆಯಲ್ಲ ಸಂಶೋಧನೆ ಹುಡುಕಾಟದಲ್ಲಿ ನನಗೆ ನಿರಾಶೆ ಆಯಿತು, ಸೋಲಾಯಿತು. ನಾನು ವಾಪಸ್ ಹೇಳಿದೆ, ಹೋಗಿ ನನ್ನಿಂದ ಆಗಲ್ಲ, ಗುಡ್ಡ ಹಾಗೆ ನನಗೆ ಇಲಿ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿದೆ. ಅದು ಶೋಧಬೇಕು, ಸಾಧಿಸಬೇಕು, ಬದ್ಧತೆ ಬೇಕು ಅಂತ ಅವ್ರದ್ದೇ ಪದಗಳನ್ನು ಬಳಸಿದರು. ಆಮೇಲೆ 2ನೇ ಸರ್ತಿ ಹೋಗಿ ಹೇಳಿದೆ, ನೋಡಿ ಸರ್, ನಿಮ್ಗೆ ಗೊತ್ತಿತ್ತಲ್ಲ, ನೀವೊಬ್ಬರು ಸಂಶೋಧಕರಲ್ಲ, ಕಷ್ಟ ಇದೆ ಅಂತ ನಮ್ಗೆ ಗೊತ್ತಿತ್ತಲ್ಲ, ಮತ್ತ್ಯಾಕೆ ನೀವು ಇಷ್ಟೊಂದು ಒತ್ತಾಯಪೂರ್ವಕ ನಮ್ಮನ್ನು ತಳ್ಳಿದ್ರಿ? ನೋಡಮ್ಮ, ಒಂದು ಮಗುವಿನ ಹೆತ್ತ ತಾಯಿಗೂ ಗೊತ್ತೆ, ಹೆರಿಗೆ ಸಂಕಟ ಗೊತ್ತಿರುತ್ತೆ, ಆದರೂ ಅವಳು ಮತ್ತೊಂದು ಮಗುವನ್ನು ಹೆರ್ತಾಳೆ, ಯಾಕೆ ಹೇಳು? ಆವಾಗ ನಮ್ಮ ಹತ್ರ ಉತ್ತರ ಇರಲಿಲ್ಲ. ಒಂದು ನಾವು ಕಷ್ಟ ಆದರೂ ಕೂಡ ಮತ್ತೆ ಮುಂದುವರಿಸ, ಅದೇ ಆಯ್ತಲ್ಲ ನಂದು ಕೂಡ. ನಾನು ಮೊದಲ ಬಂಟರು ಒಂದು ಸಮಾಜ ಸಂಸ್ಕೃತಿ ಅಧ್ಯಯನಕ್ಕೆ ಇಳಿದಿದ್ದು ಬಹಳ ಒತ್ತಡದ ಮೇಲೆ ಮತ್ತೆ ನಾನೇ ಇಳಿದದ್ದು. 2ನೇ ಅದು ತುಳುವರ ಮೂಲತನ ಬಂಟರ ಒಂದು ಸಂಶೋಧನಾ ಸಂದರ್ಭದಲ್ಲಿ ನನಗೆ ಸಿಕ್ಕಿದ ವಿಷಯಗಳಿದೆಯಲ್ಲ, ಅದು ಯಾರಾದರೂ ಬರೀಬೇಕು, ಯಾರಾದರೂ ಬರೆದಿಲ್ಲ ಅಂತ ನಾನೇ ಬರೆಯಕ್ಕೆ ಹೋದೆ. ಬಟ್ ನೀವು ಹೇಳಿದಾಗೆ ಸವಾಲುಗಳು ಒಮ್ಮೆ ಈಗಲೇ ಉತ್ತರ ಕೊಡಿ, ಹೇಳಿ ಸವಾಲುಗಳು ಅದು ಬಹಳ ಮುಖ್ಯ. ಏನು ಸವಾಲುಗಳು ಅಂತ ನೋಡಿ. ಹೇಗಿತ್ತು ಈಗ ಈ ಸಂದರ್ಭದಲ್ಲಿ? ಈ ತರ ಮೊಬೈಲು ಅದು ಇದು ವ್ಯವಸ್ಥೆಗಳಿರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ಕಷ್ಟ ಇತ್ತು. ಫೋನ್ ನಂಬರ್ ಕೂಡ ಇರಲಿಲ್ಲ, ಕೆಲವರ ಮಾತ್ರ ಲ್ಯಾಂಡ್ ನಂಬರ್ ಇತ್ತು. ಹೌದು. ಹಾಗಾಗಿ ಸವಾಲುಗಳಂದ್ರೆ ಒಬ್ಬ ಮಹಿಳೆಯಾಗಿ, ಅದು ಇನ್ನೊಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಳ್ಬೇಡಿ. ಈ ಗುತ್ತುಗಳಲ್ಲಿ ಅವ್ರದ್ದೇ ಕೆಲವು ರಿಸ್ಟ್ರಿಕ್ಷನ್ ಇರುತ್ತೆ, ಆ ಮಿತಿಗಳಿರುತ್ತೆ ಮಹಿಳೆಗೆ. ಆ ಮಿತಿಗಳ ಜೊತೆ ನಾನು ಬೆಳೆದವಳು. ಹಾಗೆ ನನ್ಗೆ ಗೊತ್ತು, ನನ್ನ ಗಂಡನ ಮನೆಗೆ ಬಂದಿದ್ದು ಒಂದು ಗಂಡಿನ ಜೊತೆಗೆ, ತಾಯಿ ಮನೆಗೆ ಹೋಗಿದ್ದು ಒಂದು ಗಂಡಿನ ಜೊತೆಗೆ, ಒಬ್ಬಳೇ ಓಡಾಡ್ತಿರ್ಲಿಲ್ಲ ಅಂತ ಆ ಪರಿಸರದಲ್ಲಿ ಬೆಳೆದ ನಾನು. ಅದು ಬಂಟ್ರ ಮನೆಗೆ ಹೋಗಿ ಕ್ಷೇತ್ರ ಕಾರ್ಯ ಬರಬೇಕಾದ್ರೆ ನಾನು ಅಷ್ಟು ಸುಲಭದಲ್ಲಿ ಒಪ್ಪಲಿಲ್ಲ. 2 ವರ್ಷದ ಒಂದು ಹಗ್ಗ ಜಗ್ಗಾಟ ಆಗಿತ್ತು ನಮಗೆ. ಹೋಗೋದು ನನಗೆ ಸಾಧ್ಯ ಇಲ್ಲ ಅಂತ. ಏನು ಹೆಗ್ಡೆಯವರು ಗಟ್ಟಿ ನಿಂತರು, ಮಾಡು, ಮುಂದೆ ಇಳಿದಿದ್ಯಾ, ಮುಗಿಸು, ಅವರಷ್ಟು ಒತ್ತಾಯ ಮಾಡ್ತಾರೆ ಅಂತ ಹೇಳಿ ಇಳಿದೆ. ಈಗ ಸವಾಲುಗಳಂದರೆ ಫಸ್ಟ್ ಹೇಳಿದಾಗ ನೀವು ಹೇಳಿದ ದೂರವಾಣಿ ಮೊದಲು ಹೋದ ಮೇಲೆ ದೂರವಾಣಿ ಸಿಗ್ತದೆ ನಮಗೆ. ಹೌದು, ದೂರವಾಣಿ ಮೂಡಿ ಇಂಥ ಜಾಗ ಬರ್ತೀನಿ ನಾನು ಅಂತ ಹೇಳೋಕ್ಕಾಗಲ್ಲ. ಆದರೆ ನಾನು ಒಂದು ಬೆಂಗಳೂರಲ್ಲಿ ಬಂಟ್ರ ಸಂಘದ ಸಂಪರ್ಕದಲ್ಲಿ ಇರುವುದರಿಂದಾಗಿ ಸ್ವಲ್ಪ ಅಲ್ಲಿಯ ಜನಗಳನ್ನು ಹಿಡಿದೆ ನಾನು. ನಿಮ್ಮ ಊರಿಗೆ ಹೋಗಬೇಕು, ನಮ್ಗೆ ಹೆಲ್ಪ್ ಮಾಡ್ತೀರಾ, ನಿಮ್ಮ ಆ ಕ್ಷೇತ್ರಕ್ಕೆ ಹೋಗಬೇಕು, ಯಾರಾದರೂ ಸಹಕಾರ ಕೊಡ್ತೀರಾ ಆ ಭಾಗದಿಂದ? ನನಗೆ ಒಬ್ಬಳೇ ಎಲ್ಲೂ ಹೋಗೋಕ್ಕಾಗಲ್ಲ ತಾನೇ, ಯಾರಾದ್ರೂ ಜೊತೆ ಬೇಕು ನನಗೆ. ಹಾಗಾಗಿ ಸಾಧಾರಣ ನನ್ನ ಗಂಡನ ಫ್ಯಾಮಿಲಿಯಲ್ಲಿ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ನನ್ನ ಗಂಡ ಬಿಟ್ಟು, ಗಂಡ ಬೆಂಗಳೂರಲ್ಲಿ ಇದ್ದರೂ ನಾನು ಎಲ್ಲಿ ಸುತ್ತಾ ಇದ್ದೆಲ್ಲ. ಆದರೆ ನನ್ನ ಬಾಕಿ ಜನಗಳೇ ಕಡಿಮೆ. ನಮ್ಮ ನಾರಾಯಣ ಶೆಟ್ಟಿ ಅಂತ ಇದ್ದರು ಮಾಸ್ಟ್ರು, ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಚಂದೋಬುದಿ ಪ್ರವರ್ತಕ ಅಂತ ಹೇಳ್ತಾರಲ್ಲ, ನಾರಾಯಣ ಶೆಟ್ಟಿ ಶಿವಮಂತೂರು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅವರು ಎಳತೂರು, ನನ್ನ ಮನೆ ಅಪ್ಪನ ಮನೆಯವ್ರದ್ದು. ಅವ್ರು ಹೇಳಿದ್ರು, ನಾನಿದ್ದೀನಿ ಇಂದ್ರ ಬಾ ಅಂತ ಹೇಳಿ ಮೊದಲ ಒತ್ತಾಯದಿಂದ ಅವರೇ ಕರ್ಕೊಂಡು ಹೋದರು. ಆಮೇಲೆ ಹೀಗೆ ಯಾರನ್ನಾದರೂ ಕೈಗೆ ಸಿಕ್ಕಿದವ್ರನ್ನು. ಮತ್ತು ನಮ್ಮ ಗಂಡನ ಕಸಿನ್ ಇದ್ದಾಳೆ, ಅಂದರೆ ಅವಳು ನನಗೆ ತುಂಬ ಕಡೆ ಸಹಾಯ ಕೊಟ್ಟಳು. ಮತ್ತು ತುಂಬ ಕಡೆ ಅವಳು ಬಂದ್ಲು. ಯಾಕಂದ್ರೆ ನಾನು ಒಬ್ಬಳೆ ಹೆಂಗಸು ಹೋಗುವಾಗ ನನ್ನ ಜೊತೆ ಒಂದು ಹೆಂಗಸು ಇದ್ದರೆ ಅದು ಸ್ವಲ್ಪ ಬಲನೇ ಬೇರೆ. ಅದು ತನ್ನ ಗಂಡನ ಮನೆಯಿಂದ ಬರುವ ಹೆಂಗಸಾದರೆ ಇನ್ನೂ ಸ್ವಲ್ಪ ನನಗೆ ಗೌರವ ಉಳೀತದೆ ನಂದು. ಇಲ್ಲಾಂದರೆ ಯಾಕೆ ಹೆಂಗಸು ಬರ್ತದೆ ಅಂತ ಹೇಳೋ ಜಾಗದಲ್ಲಿ ಅದು ಸ್ವಲ್ಪ ಅವಳು ಬಂದಿದ್ದಾಗ ನನಗೆ ಗೌರವ ಹೆಚ್ಚಾಯಿತು. ಪರವಾಗಿಲ್ಲ, ಇವಳ ಮನೆಯವರ ಒಳ್ಳೆ ಪ್ರೋತ್ಸಾಹ ಇದೆ ಗಂಡನ ಕಡೆಯವರು ಅಂತ. ಹಾಗಾಗಿ ತುಂಬ ಕಡೆಗೆ ಅವಳು ಬಂದಿದ್ದಾಳೆ.
ಇನ್ನು ಸವಾಲುಗಳು ಅಂದರೆ ಅದು ಒಂದು ಸವಾಲು. ಅದು ನಾವು ಮಹಿಳೆ ಯಾರನ್ನು ಜೊತೆ ಮಾಡಿ ಹೋಗೋದು. ಈಗ ನೋಡಿ, ಅವರೊಬ್ಬರು ಸಂಶೋಧನಾ ಕೃತಿ ಬರೆದಿದ್ದಾರೆ. ಪುರುಷರು ಏನು ಮಾಡ್ತಾರೆ ಗೊತ್ತಾ, ಹೋದಲ್ಲಿ ಮಲಗ್ತಾರೆ, ಬ್ರೆಡ್ ಕಿಟ್ಟು ಚೀಲದಲ್ಲಿ ಹಾಕ್ಕೊಂಡು ಎಲ್ಲಿ ಬೇಕಾದ್ರೂ ಮಲಗ್ತಾರೆ. ನಾವು ಆ ಥರ ಮಾಡೋಕ್ಕಾಗಲ್ಲ. ನಮಗೆ ನಮ್ಮದೇ ಒಂದು ಚೌಕಟ್ಟಿದೆ. ಆ ಚೌಕಟ್ಟಿನೊಳಗೆ ನಾವು ಕ್ಷೇತ್ರ ಕಾರ್ಯ ಮಾಡಬೇಕು, ಸಂಪರ್ಕ ಸಾಧಿಸಬೇಕು, ಜನಗಳ ಜೊತೆ ಬೆರೆಯಬೇಕು. ಆ ಥರ ಹಾಕ್ಬಿಟ್ಟು ಇದು ಸ್ವಲ್ಪ ಕಷ್ಟನೇ ಇತ್ತು. ಆದರೆ ಎಷ್ಟೋ ಸರ್ತಿ ಹೋಗಿ ಯಾಕೆ ಮತ್ತೆ 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 ಹೋಗಬೇಕಾಗ್ತದೆ ಕೆಲವು ಕಡೆಗೆ. ಮತ್ತೆ ಎರಡನೇ ಕ್ಷೇತ್ರ ಕಾರ್ಯ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸುಲಭ ಆಯಿತು. ಈ ತುಳುವರ ಮೂಲತಃ ನಾದಿ ಅಲ್ಲ ಸಮಯ, ಯಾಕಂದ್ರೆ ಮೊದಲ ಬಾರಿ ಹೋದಾಗ ಫೋನ್ ನಂಬರ್ ಹಾಗೆ ಇಟ್ಕೊಂಡಿದ್ದೆ ನಾನು. ಮತ್ತು ಅವರ ಮೂಲಕ ಬಂದಾಗ ಸ್ವಲ್ಪ ನನಗೆ ಮೊದಲಿಗಿಂತ ಸ್ವಲ್ಪ ಸುಲಭ ಆಯಿತು. ಫೋನ್ ಮಾಡಿ ಹೋಗ್ತಿದ್ದೆ. ಅಲ್ಲಿ ನಾನು ಎದುರಿಸಿದ್ದು ಏನು ಸವಾಲು ಅಂದರೆ, ಭೂತಾರಾಧನೆಯ ಕ್ಷೇತ್ರದಲ್ಲಿ ತಾನೇ ಅಲ್ಲಿ ಪ್ರವೇಶ ನಿಷೇಧ. ಮಹಿಳೆ ಅಲ್ಲಿ ಹೋಗಬಾರ್ದು, ಮಹಿಳೆ ಇಲ್ಲಿ ಹೋಗಬಾರ್ದು ಅಂತ. ಎಷ್ಟರ ಮಟ್ಟಿಗೆ ತುಂಬ ಇಂಟ್ರೆಸ್ಟಿಂಗ್ ಇದೆ ಅದು. ಅದನ್ನು ನಾನು ಕನ್ನಡದಲ್ಲಿ ಕೂಡ ಬರೆದೆ. ಅಗೆದಷ್ಟು ಆಳ ಮುಗಿದಷ್ಟು ಮಾಹಿತಿ ಅಂತ ಸ್ವಪ್ನ ಹೋಗೋದವರು ಪಬ್ಲಿಷ್ ಮಾಡಿದ್ದಾರೆ. ಮತ್ತು ಎರಡನೇದು ಬರೆದೆ ತುಳುನಲ್ಲಿ ತುಳುನಲ್ಲಿ ಬರೆಯುವ ಆಸಕ್ತಿ ಇತ್ತು ನನಗೆ. ಯಾಕಂದರೆ ನನ್ನ ತುಳು ಅನುಭವಗಳನ್ನು ತುಳುನಲ್ಲಿ ಹೇಳಿದರೆ ಅದಕ್ಕೊಂದು ಶಕ್ತಿ ಜಾಸ್ತಿ. ಈಗ ಕೆಲವು ಪದಗಳಿದೆಯಲ್ಲ, ಉದಾಹರಣೆ ನಾನು ಹೇಳ್ತಿದ್ದೀನಿ, ಅರ್ಥ ಆಗಬೇಕು, ಎಲ್ರಿಗೂ ಅರ್ಥ ಆಗ್ತದಂತಲ್ಲ. ಈಗ ನಾವು ಒಂದು ನದಿ ದಾಟಬೇಕಾಗಿತ್ತು ನಮಗೆ, ನಾನು ಮತ್ತು ಇದು ಕಸ್ತೂರಿ ನನ್ನ ನದಿ ಅದು ಸಂಕಲ್ಕರಿಯ ನದಿ. ಸರಿ. ಆ ನದಿ ದಾಟಬೇಕಾದ್ರೆ ನೀರು ಹರಿತಾ ಇದೆ. ಹೇಗೆ ನದಿ ದಾಟೋದು? ಒಬ್ಬಳ ಹತ್ರ ಹುಲ್ಲು ಹೊರವಳ ಹತ್ರ ಕೇಳಿದರೆ ನಾನು ದಾಟಿ ಏನಿಲ್ಲ ದಾಟಿ ಅನ್ನಲ್ಲ. ಆಗ ಇಲ್ಲ, ದಾಟಕ್ಕೆ ಸ್ವಲ್ಪ ಹಾಗೆ ನಾನು ಕೂಡ ಹಳ್ಳಿಯವಳೆ, ಆದರೂ ಇದು ಸ್ವಲ್ಪ ಪರಿಚಯ ಬೇಕಲ್ಲ ಅಂತ ಅಂದೆ. ಹಾಗಾದರೆ ಅಲ್ಲಿ ಭಟ್ರು ಇದ್ದಾರೆ, ಹೋಗಿ ಕೇಳು ಅಂದ್ಲು. ಸರಿ, ಭಟ್ರು ಕರೆದೆ. ಲುಂಗಿ ಅವರು ಮಡಲು ಕಡಿತಾ ಇದ್ರು. ಕರೆದ್ರೆ ಹೋಗಿ ಏನಾಗಲ್ಲ, ನೀರಿಲ್ಲ ಅಂದರು. ಆದರೆ ನಮ್ಮ ಊರ ನದಿ ಅಲ್ಲಲ್ಲ, ಅದು ನಿಮ್ಮ ಊರ ನದಿ, ಹಾಗಾಗಿ ನಿಮ್ಮ ಊರ ನದಿಯಲ್ಲಿ ನಾನು ಇಳಿಯೋದು ಅಷ್ಟು ಸುಲಭ ಅಲ್ಲ, ನೀವು ಸ್ವಲ್ಪ ನನಗೆ ದಾರಿ ತೋರಿಸಿ ಕೊಟ್ಟರೆ ಒಳ್ಳೇದಿತ್ತು ಅಂತೆ. ಅವರು ಬಂದರು ಕೂಡ, ಅಷ್ಟೇ ಹೇಳಿದವ್ರು ಬಂದರು. ಬಂದುಬಿಟ್ಟು ಮುಂದೆ ಹೋದರು. ನಾನು ಹಿಂದೆ ನೋಡಿ ತುಳುನಲ್ಲಿ ಹೇಳ ಯಾನ್ ಪಿರ ತುಪ್ಪುಜಿ ಇರ್ಬಲಿ ಯಾನ್ ಪಿರ ತುಪ್ಪುಜಿ ನಿಗುಲ್ಬಲೆ ಅಂತ. ಅಲ್ಲಿ ದಾಟಿ ಕೊನೆ ಇಲ್ಲಿಂದ ಅಲ್ಲಿವರೆಗೆ ಅದೇ ಪದ ಮತ್ತೆ ಹೇಳಿದ್ರು. ನಾನು ತಿರುಗಿ ನೋಡಲ್ಲ ನೀವು ಬನ್ನಿ, ನಾನು ತಿರುಗಿ ನೋಡಲ್ಲ ನೀವು ಬನ್ನಿ. ಅವಳು ಕೇಳಿದ್ರು, ಯಾಕೆ ಈ ಥರ ಹೇಳ್ತಾರೆ? ಆಮೇಲೆ ನೀನು ಸೀರೆ ಇರ್ಸ್ಬೇಕಾದ್ರೆ ಮೇಲೆ ಎತ್ತು, ಅಂಜಬೇಡ, ಅಳ್ಕೋಬೇಡ, ನಾನು ದಾಟಿ ನೀರು ಸೀರೆ ಒದ್ದೆ ಮಾಡಬೇಡಿ ಅಂತ. ಆತಕ್ಕೆ ಅಂಥ ಕೆಲವು ಮಾತುಗಳಿದೆ. ಅದೇ ಜಯಶೀಲ ಮೇಷ್ಟ್ರು ಅಂತವ್ರದ್ದು, ಈಗ ಹೆಸರು ನೆನಪಾಗ್ತಿದೆ. ಆಮೇಲೆ ಅದು ಬಂಟ್ರು ಸಂದರ್ಭದಲ್ಲಿ ಆಗಿದ್ದು. ಎರಡನೇ ಸಂದರ್ಭದಲ್ಲಿ ನಾನು ಮೂಲತಃ ಕ್ಷೇತ್ರ ಕಾರ್ಯಕ್ಕೆ ಸಂಕಲ್ಕರೆಯ ದೇವಸ್ಥಾನಕ್ಕೆ ಹೋದೆ ನಾನಲ್ಲಿ. ಯಾವಾಗ ಇನ್ನೊಬ್ಬರ ಜೊತೆ ಮಾಡಿ ಹೋದೆ. ಬೇರೆ ಗಂಡಸು ಬಂದರು ನಮ್ಮ ಕೋಟೆಯಿಂದ. ಬಹುಶಃ ಕಡಂದಲೆ ಸಂಜೀವ್ ಶೆಟ್ಟಿ ಒಬ್ಬರು ಇದ್ದಲ್ಲ ಬರಹಗಾರರು, ಅವ್ರು ಬಂದಿದ್ರು. ಅವ್ರು ಬಂದಾಗ ಇವರು ಬಂದರು ಬಿಟ್ರು. ನಾನು ನೋಡಿಸಿ, ನೀವು ಅವತ್ತು ನದಿ ದಾಟಿಸಿದ್ದು ನಿಮ್ಮನ್ನು ನಾನೇ ಅಲ್ವಾ ಅಂದರು. ಹೌದು, ನಿಮ್ಗೆ ನೆನಪಾಯ್ತಾ? ನಂಗೆ ನೆನಪಾಯಿತು. ಅಬ್ಬೋ, ನೀವು ಬರೆದ ಕೃತಿಯೇ ಅಬ್ಬೋ ಖುಷಿಯಾಯಿತು ನನಗೆ, ಸಾರ್ಥಕ ಆಯಿತು ನದಿ ದಾಟಿಸಿವು ಅಂತ ಹೇಳ್ತಾ ಅಂತ ಹೇಳಿದ್ರೆ ಈ ಕುರಿ ಅಂದರು. ಓಡಿ ಹೋದರು ಮನೆಗೆ. ಹಣ್ಣು ಅದು ಇದು ತಗೊಂಡು ಬಂದು, ನೋಡಿ ಈ ಹಳ್ಳಿಯಲ್ಲಿ ಇದೆ ನಿನಗೆ ನಾನು ಸನ್ಮಾನ, ನೀನು ಬರೆದ ಕೃತಿಗೆ ನಾನು ಧನ್ಯ ಅಂತ ಹೇಳ್ಬಿಟ್ರು. ಸಂತೋಷ ಆಗಿರ್ಬೋದು ನಿಮಗೆ. ಯಾವ ಪ್ರಶಸ್ತಿ ಬೇಕು? ಪ್ರಶಸ್ತಿ ಏನಿದೆ ಅದು ಊರಿನ ಜನ, ಅದು ಎರಡನೇ ಕೃತಿ ಸಂದರ್ಭದಲ್ಲಿ ಬಂದಿದ್ದು. ಹಾಗೆ ನನಗೆ ಅವರ ಹೆಸರು ಕೂಡ ಗೊತ್ತಿಲ್ಲ. ನನಗೆ ಇಲ್ಲಿ ಒಬ್ಬ ತುಂಬ ಸಹಾಯ ಮಾಡಿದ್ರು, ಒಬ್ಬ ಬರೆಬೈಲು ಬಾಬು ಅಂತ, ಅವನು ನಲ್ಕಿಯವರು. ಅವರಿಗೆ ಫೋನ್ ಮಾಡಿ ಕೇಳಿದೆ. ಅವರು ನಮ್ಮನ್ನು, ಅವ್ರು ಯಾರು ಅವ್ರ ನೆನಪಿಲ್ಲ ಮರ, ಅವ್ರದ್ದು ಹೆಸರು ಸ್ವಲ್ಪ ಹೇಳಪ್ಪ ಅಂದರೆ ಜಯಶೀಲ ಮೇಷ್ಟ್ರಲ್ಲಮ್ಮ ಅಂತ ಅಂದರು. ಹಾಗೆ ನಮಗೆ ತುಂಬ ಮಂದಿ ಸಹಕಾರ ಮಾಡಿದ್ರು. ಅಂದರೆ ನೀವು ಅಂದರೆ ನಿಮ್ಮ ಅನುಭವ ಅಂದರೆ ಸುದೀರ್ಘ ಅನುಭವ ಕೇಳ್ಕೊಂಡು ಹೋದ್ರೆ ಅದೇ ಒಂದು ದೊಡ್ಡ ಪುಸ್ತಕವೇ. ಅದು ಪುಸ್ತಕ ಆಯಿತು, ಪುಸ್ತಕ ಆಯಿತು. ಇನ್ನು ಉಳಿದಿದೆ, ಮರೆತು ಬಿಟ್ಟದಿದೆ. ನಾನು ಬಂಟ್ರು ಕೃತಿ ಸಂದರ್ಭದಲ್ಲಿ ಅದನ್ನು ನೋಟ್ ಮಾಡಿಕೊಂಡಿರಲಿಲ್ಲ. ಎರಡನೇ ಕೃತಿಯಲ್ಲಿ ಅವರು ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ ಅವ್ರು ಹೇಳಿದ್ರು ಅದು ಬರೀಬೇಕು ಇವರು ಅಂತ. ಆಗ ಎರಡನೇ ಅಧ್ಯಯನ ಸಂದರ್ಭದಲ್ಲಿ ಅದನ್ನು ನೋಟ್ ಮಾಡ್ಕೊಂಡು ಕೂತ್ಕೊಂಡೆ. ಹಾಗಾಗಿ ಸ್ವಲ್ಪ ಆಯಿತು. ಮೊದಲೇದಲ್ಲಿ ಬಿಟ್ಟು ಹೋಗಿದೆ, ಬಂಟ್ರು ಕೃತಿಯಲ್ಲಿ ಸುಮಾರು ಬಿಟ್ಟು ಹೋಗಿದೆ. ನಾವು ಜ್ಯೋತಿ ಚೇಳರವರೇ, ಈಗ ಮುಂದುವರಿಸುತ್ತ ಮಾತು ನಾವು ಆಗ ನೀವು ಹೇಳಿದ್ರಿ ಹಳೆಯ ಕನ್ನಡದಲ್ಲಿ ಏನಿತ್ತು ಮತ್ತು ಇತ್ತೀಚಿನ ದಿನಗಳಲ್ಲಿ
ಬರವಣಿಗೆಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಎಲ್ಲ ಕಾಣಿಸ್ತಾ ಇದೆ ಎನ್ನುವಂತಹದ್ದು. ಇತ್ತೀಚೆಗಿನ ನಿಮ್ಮ ಅಧ್ಯಾಪನ ಅವಧಿಯ ನಂತರ, ಅಂದರೆ ಅಧ್ಯಾಪನ ಅಂದರೆ ನೀವು ಕಲಿತಿರುವಂತಹ ಸಂದರ್ಭಗಳ ಬಳಿಕ, ನೀವು ಯೂನಿವರ್ಸಿಟಿಯಲ್ಲಿ ಓದಿ ಬಂದ ನಂತರ ಇತ್ತೀಚೆಗೆ ಮಹಿಳಾ ಕೃತಿಗಳ ಸೃಷ್ಟಿ, ಅಂದರೆ ತಾವು ಈಗಾಗಲೇ ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು, ಯಾವ ರೀತಿಯಲ್ಲಿ ಕೃತಿಗಳೆಲ್ಲ ಈಗ ಸೃಷ್ಟಿಯಾಗ್ತದೆ, ಯಾವ ಕಲ್ಪನೆಯ ಮೇಲೆ, ಕಾನ್ಸೆಪ್ಟ್ ಅಂತ ಹೇಳ್ತೇವೆ ನಾವು, ಯಾವ ರೀತಿಯಲ್ಲಿ ಪುಸ್ತಕಗಳೆಲ್ಲ ಬರ್ತಾ ಇದೆ? ಬಹುಶಃ ಹೆಣ್ಮಕ್ಳು ಬರೀಲಿಕ್ಕೆ ಆರಂಭ ಮಾಡಿದ ಮೇಲೆ ಅವರಿಗೆ ಒಂದು ಸ್ಪಷ್ಟ, ಅಂದರೆ ಅವ್ರಿಗೆ ಅವಕಾಶಗಳು ಸಿಕ್ಕಿದ್ದು ಬಹಳ ತಡವಾಗಿ. ಕರಾವಳಿಯ ಬಗ್ಗೆ ಹೇಳೋದಾದ್ರೆ, ನಾನು ನಮ್ಮ ಸಂಘದ ಮೊದಲ ಅಧ್ಯಕ್ಷರಾದಂಥ ಪದ್ಮಾ ಶೆಣೆಯವರು, ಅವರು ಆ ಕಾಲಕ್ಕೆ ಬಹಳ ದೊಡ್ಡ ಕಾದಂಬರಿಕಾರ್ತಿಯಾಗಿದ್ದಾರೆ. ಆದರೆ ಅವ್ರು ಬರಿತಾ ಇದ್ದದ್ದು ಯಾವಾಗ ಅಂತಂದ್ರೆ, ಎಲ್ಲರೂ ಮನೆ ಕೆಲಸ ಎಲ್ಲ ಮಾಡಿ ಎಲ್ಲರೂ ಮಲಗಿದ ಮೇಲೆ 11 ಗಂಟೆ ನಂತರ ಮನೆಯ ಮಾಳಿಗೆಗೆ ಹೋಗಿ ಒಬ್ಬರೇ ಕೂತ್ಕೊಂಡು ಬರಿತಾ ಇದ್ರು. ಅಂದ್ರೆ ಹೆಣ್ಮಕ್ಳು ಬರೀಲಿಕ್ಕೆ ಸಿಗುವ ಅವಕಾಶಕ್ಕೂ ಗಂಡ್ಮಕ್ಳು ಬರೀಲಿಕ್ಕೆ ಸಿಗುವ ಅವಕಾಶಕ್ಕೂ ವ್ಯತ್ಯಾಸ ಇದೆ. ಯಾಕಂದ್ರೆ ನಾವು ಕನ್ನಡದ ಬಹಳ ಮೇರು ಲೇಖಕರನ್ನ, ಅವರ ಬಗ್ಗೆ ನಾವು ವಿಚಾರ ಮಾಡಿದ್ರೆ, ಅವರು ಕ್ಷೇತ್ರ ಕಾರ್ಯಕ್ಕೆ ಹೋಗ್ತಾರೆ, ಅಂದ್ರೆ ಎಲ್ಲೆಲ್ಲಿಗೆ ಹೋಗ್ತಾರೆ, ಅಲ್ಲಿ ಹೋಗಿ ಅನುಭವಗಳನ್ನು ಸಂಗ್ರಹಿಸಿ ಬರೀತಾರೆ ಅನ್ನೋದನ್ನ ಗಮನಿಸಿಕೊಳ್ಬೋದು. ಸೊ ಈ ಸಂದರ್ಭದಲ್ಲಿ ನಮಗೆ ಕನ್ನಡಕ್ಕೆ ಒಂದು ಬೂಕರ್ ಪ್ರಶಸ್ತಿ ಬಂದಿರೋದು ಹೆಣ್ಮಗಳು ಬರೆದಂತಹ ಬಾನು ಮುಸ್ತಕ್ನ ಕೃತಿಗೆ ಅನ್ನೋದು ನಮಗೆ ಬಹಳ ಸಂಭ್ರಮದ ಕೆಲಸ. ಹೆಣ್ಮಕ್ಳು ಮುಟ್ಟದ ಸಾಹಿತ್ಯ ಕ್ಷೇತ್ರಗಳು, ಬಹುಶಃ ಈಗ ವಿಜ್ಞಾನ ಕ್ಷೇತ್ರವನ್ನ ಗಮನಿಸಿದ್ರೆ ಅಥವಾ ಆರೋಗ್ಯ ಕ್ಷೇತ್ರವನ್ನ ಗಮನಿಸಿದ್ರೆ, ಬರೀ ಕವಿತೆಗಳನ್ನ ಅಥವಾ ಕಥೆಗಳನ್ನ ಕಾದಂಬರಿಗಳನ್ನ ಮಾತ್ರ ಬರಿತಾ ಇರುವವರಲ್ಲ. ಅಧ್ಯಯನ, ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ ಒಂದು ಮಹಿಳಾ ಸಾಹಿತ್ಯ ಚರಿತ್ರೆಯನ್ನ ತಂದಿದೆ. ಆ ದೊಡ್ಡ ಸಾಹಿತ್ಯ ಚರಿತ್ರೆಯನ್ನ ನೀವು ತೆಗೆದು ನೋಡಿದ್ರೆ, ಹೆಣ್ಮಕ್ಕಳು ಬರೆದ ಕ್ಷೇತ್ರಗಳ ಬರಹ ಯಾವೆಲ್ಲ ಕ್ಷೇತ್ರಗಳಲ್ಲಿ ಬರೆದಿದ್ದಾರೆ ಅನ್ನೋದಕ್ಕೆ ಒಂದು ಮೊದಲ ದಾಖಲೆ. ಅದರ ನಂತರ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾನಿಲಯ ಸಾಹಿತ್ಯದಲ್ಲಿ ಕಾವ್ಯದ ಮೇಲೆ, ಕಾದಂಬರಿಯ ಮೇಲೆ, ಸಣ್ಣ ಕಥೆಯ ಮೇಲೆ ಬೇರೆ ಬೇರೆ ಆಂಥಾಲಜಿಗಳನ್ನು ತಂದಿದೆ. ಮತ್ತು ಮಾಲತಿ ಪಟ್ಟಣ ಶೆಟ್ಟಿಯವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ಹೆಣ್ಮಕ್ಕಳ ಬರಹದ ಬಗ್ಗೆ ಬೇರೆ ಬೇರೆ ರೀತಿಯ ಹೆಣ್ಣು ನೋಟ ಅನ್ನುವಂಥದ್ದಿರ್ಬೋದು, ಅಥವಾ ಬೇರೆ ಬೇರೆ ನೆಲೆಯಲ್ಲಿ ಬರಹಗಳನ್ನು ಬರೆದದ್ದನ್ನು ಉಲ್ಲೇಖ ಮಾಡ್ಬೋದು. പക്ഷേ ಇತ್ತೀಚೆಗಿನ ಕೆಲವು ಬರಹಗಳನ್ನು ನಾವು ಹೇಳೋದಾದ್ರೆ, ಎಚ್.ಎಸ್. ಅನುಪಮ ಅವರು ಅಕ್ಕಮಹಾದೇವಿ ಉಡುತಡಿಯಿಂದ ಶ್ರೀಶೈಲಕ್ಕೆ ಹೋದಂತಹ ಒಂದು ನಡಿಗೆ ಇದೆಯಲ್ಲ, ಅದನ್ನ ಕಲ್ಪನೆ ಮಾಡಿಕೊಂಡದ್ದಲ್ಲ, ಅದನ್ನ ಅಧ್ಯಯನ ಮಾಡಿ ಇಷ್ಟರವರೆಗೆ ವಚನಗಳಲ್ಲಿ ಎಲ್ಲೂ ಕೂಡ ದಾಖಲಾಗದೇ ಇರುವ ವಚನಗಳನ್ನೆಲ್ಲ ಸಂಗ್ರಹ ಮಾಡಿ ಸುಮಾರು 900 ಪುಟಗಳಷ್ಟು ದೊಡ್ಡ ಒಂದು ಕೃತಿಯನ್ನು ಮೊದಲ ಬಾರಿಗೆ ರಚಿಸಿದ್ರು, ಬೆಳಗಿನೊಳಗು ಅಂತ. ಅದನ್ನ ಮತ್ತೆ ತುಂಬಾ ಕಡಿಮೆ ಮಾಡಿ 600 ಪುಟದಲ್ಲಿ ಅದನ್ನ ಪ್ರಕಟ ಮಾಡಿದ್ರು. ಅದಲ್ಲದೆ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕೃತಿಗಳು ಬಂದಿವೆ. ಸಾಹಿತ್ಯ ಅಂತಂದ್ರೆ ಬರೀ ಜನಜೀವನ ಮಾತ್ರ ಅಲ್ಲ, ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಈ ನೆಲದ ಹೆಣ್ಮಗಳು ಎಚ್. ನಾಗವೇಣಿ ಬರೆದಂತಹ ಗಾಂಧಿ ಬಂದದಂತಹ ಕಾದಂಬರಿ ಅದು ಬಹಳ ಮಹತ್ವದ ಕೃತಿಯಾಗಿ ಗುರುತಿಸಿಕೊಳ್ಳುವಂಥದ್ದು. ಅಥವಾ ಕನ್ನಡಕ್ಕೆ ಮೊದಲ ಸಂವೇದನೆಗಳನ್ನ ಒದಗಿಸಿಕೊಟ್ಟ ಕರಾವಳಿಯ ಮುಸ್ಲಿಂ ಹೆಣ್ಣು ಮಕ್ಕಳು, ಅದರಲ್ಲೂ ಸಾರಾ ಬಕರ್ ಇರ್ಬೋದು, ಮುಮ್ತಾಜ್ ಬೇಗಂ ಅವರು ಬಹುಶಃ ಮುಸ್ಲಿಂ ಬರಹಗಾರರಲ್ಲಿ ಮೊದಲಿಗೆ ಮುಸ್ಲಿಂ ಸಂವೇದನೆಯನ್ನ ಕನ್ನಡಕ್ಕೆ ಪರಿಚಯಿಸಿದವರು, ಸಾರಾ ಬರೆಯುವುದಕ್ಕಿಂತಲೂ ಮೊದಲು. ಆಮೇಲೆ ಬಹಳ ಗಟ್ಟಿಯಾಗಿ ಮಾತನಾಡಿದವರು ಸಾರಾ. ಬಹುಶಃ ಹೀಗೆ ಬೇರೆ ಬೇರೆ ನೆಲೆಯ, ಬೇರೆ ಬೇರೆ ವರ್ಗದ, ಬೇರೆ ಬೇರೆ ಪ್ರಕಾರದ, ಬೇರೆ ಬೇರೆ ರೀತಿಯ ಕೃತಿಗಳು ಬರ್ತಾ ಇವೆ. ಅದಕ್ಕೆ ಪೂರಕವಾಗಿ ಸಂಘಟನೆಗಳು ಕೂಡ ಕೆಲಸ ಮಾಡ್ತಾ ಇವೆ. ಈಗ ಕರಾವಳಿಯ ಲೇಖಕಿಯರ ವಾಚಕಿಯರ ಸಂಘ ಇದೆಯಲ್ಲ, ಅಲ್ಲಿ ಲೇಖಕಿಯರನ್ನ ಮಾತ್ರ ಅಲ್ಲ, ವಾಚಕಿಯರು ಕೂಡ ಇದ್ದಾರೆ, ಓದುವವರು ಕೂಡ ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಿಗೆ ಬೇರೆ ಬೇರೆ ದತ್ತಿ ಪ್ರಶಸ್ತಿಗಳನ್ನ, ದತ್ತಿ ಬಹುಮಾನಗಳನ್ನ ಕೊಡುವಂತ ವ್ಯವಸ್ಥೆ ಅಲ್ಲಿ ಇದೆ. ಸುಮಾರು 12ರಷ್ಟು ದತ್ತಿ ಪ್ರಶಸ್ತಿ. ಬಹುಶಃ ಈಗಲೂ ಕೂಡ ಈ ಬಾರಿಯ ಸಾರಾ ದತ್ತಿಗೆ ನಾವು ಸಂಶೋಧನೆಯನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ಚಂದ್ರಭಾಗೀರಯಿಗೆ ನಾವು ಕವನ ಸಂಕಲನವನ್ನ, ಹಸ್ತಪ್ರತಿಯನ್ನ ಆಯ್ಕೆ ಮಾಡಿಕೊಳ್ತೇವೆ. ಅಂಕಣ ಬರಹಗಳನ್ನ ಆಯ್ಕೆ, ಒಂದೊಂದು ವರ್ಷ ಒಂದೊಂದು, ಅಂದ್ರೆ ಎಲ್ಲಾ ಕ್ಷೇತ್ರಗಳು ಅಂಕಣ ಬರಹಗಳನ್ನ ಈ ಪತ್ರಿಕೆ ತೆಗೆದ್ರೆ ಇವತ್ತು ಬರೆಯುವಂತಹ ಹೆಣ್ಮಕ್ಳು ಸುಮಾರು ಜನ ಇದ್ದಾರೆ. ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಸುಮಾರು ಜನ ಇದ್ದಾರೆ. ಸಂಶೋಧನೆಯನ್ನ ಮಾಡುವವರು ಸುಮಾರು ಜನ ಇದ್ದಾರೆ. ಚಾರಿತ್ರಿಕವಾದಂತಹ ಚಿಂತನೆಗಳನ್ನ ಇಟ್ಕೊಂಡು ಆ ಹಿನ್ನೆಲೆಯಲ್ಲಿ ಬರೆಯುವವರು ಇದ್ದಾರೆ. ಗಂಭೀರವಾದ ಚಿಂತನೆ ಮಾಡಿ ಸಾಹಿತ್ಯ ಕೃತಿ ನಿರ್ಮಾಣ ಮಾಡುವವರು ಇದ್ದಾರೆ. ಅಥವಾ ಕವನಗಳನ್ನ, ಕಥೆಗಳನ್ನ
ಲೇಖನಗಳನ್ನು ಬರೀತಾ ಸಾಹಿತ್ಯಕ್ಕೆ ಒಂದು ಮೊದಲ ಹೆಜ್ಜೆ ಇಡುವ ಹೆಣ್ಣು ಮಕ್ಕಳು ಕೂಡ ಇವತ್ತು ಹೆಚ್ಚಿನ ಸಂಖ್ಯೆ ಇದೆ ಅಂತ ಗಮನಿಸ್ಬೋದು. ಯಾಕಂದರೆ ಇತ್ತೀಚೆಗೆ ಒಂದು ಆಂಥಾಲಜಿ ಪ್ರಕಟ ಆಯಿತು, ಕರಾವಳಿ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡಿಗೆ ಸಂಬಂಧಪಟ್ಟ ಹಾಗೆ 2000ದಿಂದ 2025ರವರೆಗಿನ ಕವನಗಳನ್ನು ಸಂಗ್ರಹ ಮಾಡಿದ್ರು. ಅದರಲ್ಲಿ ಸುಮಾರು 300ಕ್ಕೂ ಹೆಚ್ಚು ಕವನಗಳಿದ್ವು. ಅದರಲ್ಲಿ ಹೆಚ್ಚಿನವರು ಹೆಣ್ಣು ಮಕ್ಕಳು. ಅದು ಒಂದು ಸಂಭ್ರಮದ ಕ್ಷಣ. ಯಾಕಂದ್ರೆ ಶಿಕ್ಷಣ ಯಾವಾಗ ಹೆಣ್ಮಕ್ಳಿಗೆ ಸಿಕ್ಕಿತೋ, ಅಕ್ಷರದ ಅರಿವು ಯಾವಾಗ ಪಡೀತೋ, ಆವಾಗ ಒಂದು ಪ್ರಜ್ಞೆ ಹುಟ್ಟುವುದಕ್ಕೆ ಸಾಧ್ಯ ಆಯಿತು. ಆ ಪ್ರಜ್ಞೆಯಿಂದ ತಿಳುವಳಿಕೆ, ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ. ಹೆಣ್ಮಕ್ಳಿಗೂ ಕೂಡ ಶಿಕ್ಷಣ ಬೇಕು, ಅದರಿಂದ ಬದಲಾವಣೆ ಸಾಧ್ಯ. ಬಹುಶಃ ಅದು ಒಂದು ಬರಹ ಅನ್ನುವುದು ಅನುಭವವೂ ಆಗಬೇಕು, ಚಿಂತನೆಯೂ ಆಗಬೇಕು, ಸಮಾಜಕ್ಕೆ ಪೂರಕವಾಗಿಯೂ ಕೂಡ ಆಗಿರ್ಬೇಕು. ಮಾನುಷ್ಯತ್ವವನ್ನ, ಮಾನವೀಯತೆಯನ್ನ ಹಂಚುವ ಕೆಲಸ ಅಲ್ಲದೆ ಅದು ಬೇರೆ ಏನು.